ಎಲ್ಲ ಆತ್ಮೀಯ ಬಂಧುಗಳೇ, ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈ ಒಂದು ಜಿಲ್ಲೆಯಲ್ಲಿ ಅನೇಕ ಅಹಿತಕರ ಘಟನೆಗಳು ನಮ್ಮನ್ನು ಮತ್ತೆ ಮತ್ತೆ ಈ ಜಿಲ್ಲೆಯ ಸಾಮಾಜಿಕ ಸಾಮರಸ್ಯದ ಶಾಶ್ವತ ಶಾಂತಿ ಆಗ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಮಾತಾಡ್ತಿದ್ದೇವೆ. ಮತ್ತೆ ಮತ್ತೆ ಘಟನೆಗಳಾಗ್ತಾ ಇದೆ. ಈ ಒಂದು ಜಿಲ್ಲೆಯಲ್ಲಿ ಧರ್ಮಾಧಾರಿತವಾದ ರಾಜಕೀಯತೆಗಳು ಸುಮಾರು ಆಗಿದೆ. ನಮ್ಮ ತಿಳುವಳಿಕೆ ಪ್ರಕಾರ 50ಕ್ಕಿಂತಲೂ ಹೆಚ್ಚು ಪ್ರಕರಣಗಳು ಕಳೆದ 25-30 ವರ್ಷಗಳಿಂದ ನಡೆದಿರ್ತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾರೆ. ಇಲ್ಲಿ ಒಂದು ಶಾಶ್ವತ ಶಾಂತಿಯನ್ನ ಕಾಯಮಾಗಿ ಇರಬೇಕು ಅನ್ನೋಂತ ಅಪೇಕ್ಷೆ ನಮ್ಮೆಲ್ಲರದು. ಇವತ್ತು ನಾನು ಯಾವಾಗ್ಲೂ ಒಂದು ಮಾತನ್ನು ಹೇಳ್ತಿದ್ದೆ, ಪಿತೂರಿದಾರರನ್ನ ಯಾರು ಈ ಗಲಭೆಲೆ ಹಿಂದೆ ಇದ್ದಾರೆ, ಆ ಪಿತೂರಿದಾರರನ್ನ ಅವರ ಮೇಲೆ ಕ್ರಮವನ್ನ ಕೈಗೊಂಡ್ರೆ ಈ ಗಲಾಟೆಗಳು ಶಾಶ್ವತವಾಗಿ ನಿಂತು ಹೋಗುತ್ತೆ. ಇವತ್ತು ಕೂಡ ಅದೇ ಮಾತನ್ನು ನಾನು ಹೇಳ್ತೇನೆ. ನಮ್ಗೆಲ್ಲ ಶಾಶ್ವತದ ಶಾಂತಿ ಬೇಕಾಗಿದೆ. ಆಂಟಿ ಕಮ್ಯುನಲ್ ಫೋರ್ಸ್, ಒಂದು ರೀತಿಯಲ್ಲಿ ಸ್ಪೆಷಲ್ ಫೋರ್ಸ್ ಅನ್ನ ಮಾಡ್ತೇವೆ ಅಂತೇಳಿ ಸರ್ಕಾರ ಘೋಷಣೆ ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಈ ಜಿಲ್ಲೆಯಲ್ಲಿ ಶಾಶ್ವತ ಶಾಂತಿಯನ್ನ ನೆಲೆಗೊಳಿಸುವ ದೃಷ್ಟಿಯಲ್ಲಿ ಸರ್ಕಾರದ ಕಡೆಯಿಂದ ಪ್ರಯತ್ನಗಳಾಗ್ತಾ ಇಲ್ಲಿ ಬಹಳ ಜನರ ಅಪೇಕ್ಷೆ ಮೇರೆಗೆ ಅಧಿಕಾರಿ ಬದಲಾವಣೆ ಕೂಡ ಆಗಿದೆ. ಈ ಒಂದು ಶಾಶ್ವತ ಶಾಂತಿಯನ್ನ ನೆಲೆಗೊಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಪ್ರಯತ್ನಗಳು ನಡೀತಾ ಇರುವಾಗ ಅಶಾಂತಿಯನ್ನು ಬಯಸುವವರು, ಈ ಜಿಲ್ಲೆಯ ಶಾಂತಿಯನ್ನೇ ಬಯಸದಿರ್ತಕ್ಕಂಥ ಕೆಲವು ಜನ ಅಪಸ್ವರವನ್ನ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಈ ಒಂದು ಫೋರ್ಸ್ ಅನ್ನ ಮಾಡತಕ್ಕಂಥದ್ದು ಒಂದು ವರ್ಗ ಜನರನ್ನ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅವರ ಮೇಲೆ ಕಿರುಕುಳ ಮಾಡತಕ್ಕಂಥ ದೃಷ್ಟಿಯಲ್ಲಿ ಇದನ್ನು ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು. ಬಹುಶಃ ನಾವು ಈ ಜಿಲ್ಲೆಯ ಶಾಂತಿಯನ್ನ ಬಯಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಪೆಷಲ್ ಫೋರ್ಸ್ ಏನಿದೆ ಅದು ಈ ಒಂದು ಜಿಲ್ಲೆಯ ಶಾಂತಿಯ ಶಾಶ್ವತ ಶಾಂತಿಗೆ ಒಂದು ತಲಪಾಯ ಆಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತೀನಿ. ನಾವು ಜಿಲ್ಲೆಯ ಕಾಂಗ್ರೆಸ್ನ ವತಿಯಿಂದ ನಾವು ಸ್ವಾಗತ ಮಾಡ್ತಿದ್ದೇವೆ. ಇದು ಪರಿಣಾಮಕಾರಿಯಾಗಿ ಇದರ ಕೆಲಸ ಕಾರ್ಯ ಆಗಬೇಕಾಗಿದೆ. ಅದಕ್ಕೆ ಬೇಕಾದಂತ ಅಧಿಕಾರಿಗಳು ಯಾರು ಹಾಕ್ಬೇಕು ಅಂತ ತೀರ್ಮಾನ ಆಗಿದೆ, ಯಾರು ಹಾಕ್ಬೇಕು ಅಂತೇಳಿ ಒಂದು ಆದೇಶ ಬಂದಿದೆ. ಅದರಲ್ಲಿ ಒಂದು ಒಳ್ಳೆಯ ಎಲ್ಲ ಸಮಾಜ ಜನರನ್ನ ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡತಕ್ಕಂತ ಅಧಿಕಾರ ಹಾಕಿ ಇದು ಒಂದು ರೀತಿಯಲ್ಲಿ ನಿರ್ಭೀತಿಯಿಂದ ಜನ ಉಸಿರಾಡ್ತಕ್ಕಂಥದ್ದು ಒಂದು ಕೆಲಸ ಆಗ್ಲಿ ಅನ್ನುವಂಥದ್ದು ನನ್ನ ಅಪೇಕ್ಷೆ. ಕೆಲವು ಜನರಿಗೆ ಶಾಂತಿ ಬೇಕಾಗಿಲ್ಲ. ನಾನು 2 ಸಾರಿ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದವನು. ಇಲ್ಲಿ ಒಂದು ಕೋಮು ಘರ್ಷಣೆಗಳು ಮತೀಯ ಸಂಘರ್ಷಗಳಾದಾಗ
ನಾವೊಂದು ಜಿಲ್ಲೆಯಲ್ಲಿ ಶಾಂತಿ ಸಭೆಯನ್ನ ಕರೆದಿದ್ವಿ. ಶಾಂತಿ ಸಭೆಗೆ ಎಲ್ಲ ಪಕ್ಷದ ಮುಖಂಡರನ್ನ ಕರೆದಿದ್ವು, ಎಲ್ಲರೂ ಬರ್ತಾ ಇದ್ರು. ಆದ್ರೆ ಕೆಲವು ಸಮಯದ ನಂತರ ಕೆಲವು ಸಂಘಟನೆಗಳು ಆ ಶಾಂತಿ ಸಭೆಗೆ ಬರ್ತಾನೆ ಇರಲಿಲ್ಲ. ಅಂದ್ರೆ ಅವರಿಗೆ ಉದ್ದೇಶ ಶಾಂತಿ ಸಭೆಯಲ್ಲಿ ಬಂದು ಶಾಂತಿ ಸಾಮರಸ್ಯ ಉಳಿಸ್ತಕ್ಕಂಥದ್ದು ಅವ್ರಿಗೆ ಇಷ್ಟ ಇಲ್ಲ. ಅವ್ರ ರಾಜಕೀಯ ಬೆಳೆಯನ್ನು ಬೇಯಿಸ್ಬೇಕಾದ್ರೆ ಇಲ್ಲಿ ಗಲಾಟೆಗಳಿದ್ರೆ ಮಾತ್ರ ಅವ್ರ ರಾಜಕೀಯ ಬೆಲೆ ಬೇಯಿಸ್ಲಿಕ್ಕೆ ಆಗತ್ತೆ. ಕೆಲವರಿಗೆ ಇಲ್ಲಿ ಗಲಾಟೆನೇ ಬೇಕು, ಆ ಗಲಾಟೆ ಮೂಲಕ ರಾಜಕೀಯ ಲಾಭ ಆಗುತ್ತೆ ಅಂತ ಅವ್ರ ಲೆಕ್ಕಾಚಾರ. ನಮಗೆ ಘರ್ಷಣೆ ಬೇಕಾಗಿಲ್ಲ, ಗಲಾಟೆ ಬೇಕಾಗಿಲ್ಲ, ಅಮಾಯಕರ ಹತ್ಯೆಯು ನಮ್ಮ ಜಿಲ್ಲೆಯಲ್ಲಿ ಆಗ್ಬಾರ್ದು. ಇವತ್ತು ಯಾರು ಅಮಾಯಕರು, ಯಾರು ಮ್ಯಾಡಿಕಲ್ಸ್ ಅಂತ ಹೇಳಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ, ಇದಕ್ಕೆ ಜಾತಕ ನೋಡ್ಬೇಕಾಗಿಲ್ಲ. ಎಲ್ರಿಗೂ ಗೊತ್ತಿದೆ ಯಾರು ವಾಟ್ಸಪ್ ಅಲ್ಲಿ ಮಾತಾಡ್ತಾರೆ, ಯಾರು ಕೋಮು ಭಾವನೆಯನ್ನ ಮುಂದಿಟ್ಕೊಂಡು ಮಾತಾಡ್ತಾರೆ, ಅವರೆಲ್ಲರೂ ಕೂಡ ಇಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕರಿಗೆ ಗೊತ್ತಿದೆ, ಪತ್ರಿಕಾ ಸ್ನೇಹಿತರಿಗೆ ಕೂಡ ಗೊತ್ತಿದೆ ಯಾರು ಕೋಮು ಪ್ರಚೋದನೆ ಮಾಡತಕ್ಕಂಥವರಿದ್ದಾರೆ. ಇವತ್ತು ಮೊನ್ನೆ ಅಧಿಕಾರಿಗಳು ಬದಲಾವಣೆ ಆದ ನಂತರ ವಾಟ್ಸಪ್ ನಲ್ಲಿ ಕೂಡ ಕೆಲವು ಮಾತಾಡ್ತಕ್ಕಂಥ ಕಡಿಮೆ ಆಗಿದೆ ಅಂತ ಹೇಳುವುದನ್ನು ನಾನು ಗಮನಿಸ್ತಾ ಇದ್ದೇನೆ. ಹೌದು, ಇವತ್ತು ಕೋಮು ಪ್ರಚೋದನೆ ಭಾಷಣ ಮಾಡುವುದರಿಂದಾಗಿ ಅಮಾಯಕರು ಸಾಯ್ತಾರೆ, ಅಮಾಯಕರು ಹತ್ಯೆ ಆಗ್ತದೆ. ಒಂದು ಸ್ಪಷ್ಟ ಉದಾಹರಣೆ ಬಂಟ್ವಾಳದಲ್ಲಿ ಆದಂತ ರಹೀಮನ ಹತ್ಯೆ. ಅವನು ಯಾವುದ ಸಂಘಟನೆಗೆ ಸೇರಿದವನಲ್ಲ, ಒಬ್ಬ ಅಮಾಯಕ. ಇವತ್ತು ಅಲ್ಲ, ಎಲ್ಲಾ ಜಾತಿ, ಎಲ್ಲಾ ಧರ್ಮದ, ಎಲ್ಲಾ ಭಾಷೆಯ ಜನ ಆ ಊರಿನಲ್ಲಿ ಮಾತಾಡ್ತಾರೆ, ಅವರ ಅಭಿಪ್ರಾಯ ಹೇಳ್ತಾ ಇದ್ದಾಗ ನಮಗೆ ಮನಸ್ಸಿಗೆ ತುಂಬಾ ನೋವಾಗ್ತದೆ. ಅಮಾಯಕನ ಹತ್ಯೆ ಆಗಿದ್ದು ಕಾರಣ ಏನು ಅಂತ ಹೇಳಿದ್ರೆ ಇವು ಪ್ರಚೋದನೆ ಮಾಡತಕ್ಕಂಥ ಕೆಲಸದಿಂದ ಆಗಿದೆ ಅಂತ ಹೇಳುದು ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಅದನ್ನ ಮಾಡ್ತಕ್ಕಂಥ ಪೊಲೀಸರ ಧೈರ್ಯವನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನಗಳು ಪತ್ರಿಕೆಯಲ್ಲಿ ನಾನು ನೋಡ್ತಾ ಇದ್ದೀನಿ. ಇವತ್ತು ಕೆಲವು ಪಕ್ಷದ ಮುಖಂಡರು ಹೇಳಿಕೆಯನ್ನು ಕೊಡ್ತಾ ಅಮಾಯಕರ ಮೇಲೆ ಕ್ರಮವನ್ನ ಮಾಡ್ತಾರೆ, ಕಿರುಕುಳ ಕೊಡ್ತಾ ಇದ್ದಾರೆ. ಅಮಾಯಕರು ಯಾರು ಅಲ್ಲ, ಯಾರು ಹೌದು ಅಂತ ಹೇಳುವುದನ್ನ ಸಮಾಜ ಖಂಡಿತವಾಗಿ ಗುರುತಿಸಿಕೊಂಡಿದೆ ಅಂತ ಹೇಳುವಂತ ನನ್ನ ಅಭಿಪ್ರಾಯ. ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ಇವತ್ತು ಹೊಸ ವ್ಯವಸ್ಥೆ ಯಾರು ಪ್ರಚೋದನಕಾರಿಯಾಗಿ ಮಾತಾಡ್ತಾರೆ, ಯಾರು ಗಲಾಟೆಗಳಿಗೆ, ಘರ್ಷಣೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ, ಗಲಾಟೆಯ ಮೂಲಕ ರಾಜ್ಯಕ್ಕೆ ಬೇರೆ ಬೆಳೆಸ್ತಕ್ಕಂಥ ಶಕ್ತಿ ಯಾವುದಿದೆ ಅದರ ನಿಯಂತ್ರಣ ಮಾಡುವಲ್ಲಿ ಕೆಲಸ ಕಾರ್ಯ ಖಂಡಿತ ಆಗುತ್ತೆ ಅನ್ನುವಂತ ವಿಶ್ವಾಸ ನಮಗಿದೆ. ನಮ್ಮ ಜಿಲ್ಲೆಯಲ್ಲಿ ಶಾಶ್ವತ ಶಾಂತಿ ಆಗ್ಬೇಕು ಅಂತ ಹೇಳಿದ್ರೆ ಇವತ್ತು ಮನುಷ್ಯ ಮತ್ತು ಅಪನಂಬಿಕೆ ಅವಿಶ್ವಾಸ ಇದ್ದಾಗ ಘರ್ಷಣೆ ಆಗಿ ಸಣ್ಣ ಪುಟ್ಟ ಹತ್ಯೆಗಳಾಗುತ್ತೆ ಅಂತ ಲೆಕ್ಕಾಚಾರ ಆಗ್ತಕ್ಕಂಥದ್ದು ಬಹುಶಃ ಈ ಜಿಲ್ಲೆಯ ವಾತಾವರಣ ನೋಡಿದಾಗ ಇದನ್ನು ನಾನು ಒಂದು ಹಂತಕ್ಕೆ ಇದು ಮುಂದಕ್ಕೆ ಹೋದ್ರೆ ಒಂದು ಜನಾಂಗೀಯ ಘರ್ಷಣೆಗೆ ಮೂಲ ಕಾರಣ ಆಗ್ಬೋದು. ಮಣಿಪುರದಲ್ಲಿ ಆಗ್ತಕ್ಕಂಥ ಘರ್ಷಣೆಯನ್ನ ನಾವು ಇಲ್ಲಿ ಕೂತ್ಕೊಂಡು ಅದರ ಬಗ್ಗೆ ತಿಳಿದುಕೊಂಡು ಮಾತಾಡ್ತೀವಿ, ಆದ್ರೆ ಮಣಿಪುರ ಮಂಗಳೂರಲ್ಲಿ ಆಗ್ಬಾರ್ದು, ಅಥವಾ ಬೋಸ್ನಿಯಾ ಅನ್ನುವಂತ ದೇಶದಲ್ಲಿ ಆಗ್ತಕ್ಕಂಥ ಮತೀಯ ಸಂಘರ್ಷ ನಮ್ಮ ಮಂಗಳೂರಿನಂತ ನಗರದಲ್ಲಿ ಆಗ್ಬಾರ್ದು. ಇವತ್ತು ನನಗೆ ನಮ್ಮ ಗಮನಕ್ಕೆ ತರ್ತಕ್ಕಂಥ ಬೋಸ್ನಿಯಾದಲ್ಲಿ ಆಗ್ತಕ್ಕಂಥ ಘರ್ಷಣೆಗೆ ಅಲ್ಲಿಯ ಪೊಲೀಸರನ್ನು ನಿಯಂತ್ರಣ ಮಾಡ್ಲಿಕ್ಕೆ ಆಗುವುದಿಲ್ಲ. ವಿಶ್ವಸಂಸ್ಥೆ ಬೇರೆ ದೇಶದ ಪೊಲೀಸರನ್ನ ಅಲ್ಲಿ ಕಳಿಸ್ತಾರೆ ಪೊಲೀಸ್ ಕೆಲಸವನ್ನು ಮಾಡ್ಲಿಕ್ಕೆ. ನಮ್ಮ ಜಿಲ್ಲೆಯಿಂದ ಅನೇಕ ಜನ ಪೊಲೀಸರು ಬೋಸ್ನಿಯಾಕ್ಕೆ ಹೋಗಿದ್ದಾರೆ, ಜಯಂತ್ ಶೆಟ್ಟರ್ ಹೋಗಿದ್ದಾರೆ, ಸಂಘ ನಾಯಕ್ ಹೋಗಿದ್ದಾರೆ, ಇನ್ನು ಸುಮಾರು ಜನ ಬೋಸ್ನಿಯಾಕ್ಕೆ ಹೋಗಿದ್ದಾರೆ. ಬೋಸ್ನಿಯಾಕ್ಕೆ ಪೊಲೀಸ್ ಇದ್ದಾರೆ, ಅಲ್ಲಿ ಸ್ಥಳೀಯವಾದ ಪೊಲೀಸರಿಂದ ನಿಯಂತ್ರಣ ಮಾಡ್ಲಿಕ್ಕೆ ಅಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಬೇರೆ ದೇಶದ ಪೊಲೀಸರ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯ ಸನ್ನಿವೇಶ ಅಂತ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದು, ನಮ್ಮ ಪ್ರದೇಶಕ್ಕೆ ಬರಬಾರ್ದು, ನಮ್ಮ ಜಿಲ್ಲೆಗೆ ಬರಬಾರ್ದು ಅಂತ ಹೇಳುವಂತ ನಮ್ಮ ಅಪೇಕ್ಷೆ. ಇಲ್ಲಿ
ಮತ್ತೊಂದು ಮಣಿಪುರ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಬರಬಾರದು ಅಂತ ಹೇಳುವಂತದ್ದು ಪ್ರತಿಯೊಬ್ಬ ನಾಗರಿಕನ ಒಂದು ಅಪೇಕ್ಷೆ ಇಚ್ಛೆ ಕೂಡ. ಆ ದೃಷ್ಟಿಯಲ್ಲಿ ಏನು ಪೊಲೀಸ್ ವ್ಯವಸ್ಥೆ ಅಡಿಯಲ್ಲಿ ಕಠಿಣವಾದ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ತಾರೆ, ಅದಕ್ಕೆ ಸ್ವತಂತ್ರವಾಗಿ ಅವರು ಕೆಲಸ ಮಾಡಲಿಕ್ಕೆ ನಾವೆಲ್ಲರ ಬೇರೆಗೆ ಅವರಿಗೆ ಸಹಕಾರ ಕೊಡ್ತಕ್ಕಂಥದ್ದು ಅಗತ್ಯ ಇದೆ. ಮಾಧ್ಯಮದ ಸ್ನೇಹಿತರು ಕೂಡ, ನೀವು ಕೂಡ ಈ ಜಿಲ್ಲೆಯ ಶಾಶ್ವತ ಶಾಂತಿಯನ್ನು ನೆಲೆಸಿಕೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸರ ಕ್ರಮವನ್ನ ಖಂಡಿತವಾಗಿ ನೀವು ಸ್ವಾಗತಿಸಬೇಕಾದ ಅಗತ್ಯ ಇದೆ. ಯಾರ ಕೆಲವು ಜನ ಈ ಜಿಲ್ಲೆಯಲ್ಲಿ ಘರ್ಷಣೆ ನಿರಂತರವಾಗಿ ಆದರೆ ಅವರಿಗೆ ಲಾಭ ಆಗುತ್ತೆ ಲೆಕ್ಕಾಚಾರ, ಗಲಾಟೆಯನ್ನ ಇಷ್ಟಪಡ್ತಕ್ಕಂಥ ಕೆಲವು ಮಂದಿ ಈ ವ್ಯವಸ್ಥೆಯನ್ನ ವಿರೋಧ ಮಾಡ್ತಾರೆ. ಇದು ಒಂದು ವರ್ಗದ ಜನರಿಗೆ ದಬ್ಬಾಳಿಕೆ ಮಾಡ್ತಕ್ಕಂಥ, ಖಂಡಿತ ಇದು ಆ ರೀತಿಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಅಧಿಕಾರಶಾಹಿಯಲ್ಲಿ ಅಥವಾ ಆಡಳಿತ ಯಂತ್ರದಲ್ಲಿ ಒಂದೇ ವರ್ಗ ಜನ ಇರುವ, ಒಂದೇ ಧರ್ಮ ಜನ ಅಲ್ಲಿ ಕೆಲಸ ಮಾಡ್ತಾರೆ ಅಂತಲ್ಲ. ಬಹುಶಃ ಯಾರು ಬಹುಸಂಖ್ಯಾತ ವರ್ಗದ ಕೆಲವು ಜನ ಏನು ಮಾತಾಡ್ತಾರೆ, ಬಹುಶಃ ಪೊಲೀಸಲ್ಲಿ ಕೂಡ ಅವರ ನಂಬಿಕೆಯನ್ನು ಇಡಬೇಕು. ಪೊಲೀಸರು ಏನು ಈ ಒಂದು ಒಳ್ಳೆ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಬಹುಶಃ ಅದಕ್ಕೆ ಮಧ್ಯ ಭಾವನೆಯನ್ನ ಮಾತುಗಳನ್ನ ಆಡದೆ ಬಹುಶಃ ಎಲ್ಲರೂ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಎಲ್ಲರೂ ಕೂಡ ವಿಶ್ವಾಸನೆ ಇಡಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ಶಾಶ್ವತ ಶಾಂತಿಯನ್ನ ನೆರವೇರಿಸತಕ್ಕಂಥ ಕರ್ತವ್ಯ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನಿಗಿದೆ ಅಂತ ಹೇಳ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ದೃಷ್ಟಿಯಲ್ಲಿ ಏನು ಈ ಒಂದು ಜಿಲ್ಲೆಯ ಇವತ್ತು ಹೌದು ಅವರಿಗೆ ಮನಸ್ಸಿಗೆ ನೋವಾದಾಗ ಸ್ವಲ್ಪ ಮಾತಾಡ್ತಾರೆ, ಅದನ್ನು ನಾವು ಸರಿಪಡಿಸಿಕೊಂಡು ಹೋಗ್ಬೇಕಾಗಿ. ನಾವು ಪಕ್ಷದ ಬಲವರ್ಧನೆ ಈ ಜಿಲ್ಲೆಯಲ್ಲಿ ಜಾತ್ಯತೀತ ಶಕ್ತಿ ಬಲವರ್ಧನೆ ಆಗ್ಬೇಕು, ಜಾತ್ಯತೀತ ಒಂದು ಸಿದ್ಧಾಂತ ಬಲಗೊಳ್ಬೇಕು. ಜಾತ್ಯತೀತ ಸಿದ್ಧಾಂತ ಬಲಗೊಳ್ಬೇಕಾದ್ರೆ ನಾವು ಎಲ್ಲರನ್ನ ಒಟ್ಟಿಗೆ ಸೇರಿಸಿಕೊಂಡು ನಾವು ಪಕ್ಷವನ್ನ ಬಲಿಷ್ಠಗೊಳಿಸಬೇಕಾದ್ರೆ ಕ್ರಮ ಕೆಲಸದಲ್ಲಿ ನಾವು ಯಾರು ಸ್ವಲ್ಪ ಮಾತಾಡಿದ್ದಾರೆ ಅವರನ್ನು ಸ್ವಲ್ಪ ಕರೆದು ಸರಿಪಡಿಸಿ ನಾವು ಪಕ್ಷವನ್ನ ಇನ್ನು ಬಲವರ್ಧನೆ ಮಾಡ್ತಕ್ಕಂಥ ಮಾಡ್ಬೇಕು. ನಾನು ಅದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೇನೆ, ಮತ್ತೆ ಅದಕ್ಕೆ ಮಾತಾಡೋದು. ಸರ್, ಜಿಲ್ಲೆಗೆ ಹೊಸ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರ? ಯಾರು ಹೇಳಿದ್ರು? ಅಲ್ಲ, ಯಾರು ಹೇಳಿದ್ರು ಅಂತ, ಯಾರು ಅಧಿಕೃತವಾಗಿ ಯಾರಾದ್ರು ಹೇಳಿದ್ರು? ಹಾಗೇನು ಬೇಸರ ಅಂತಲ್ಲ. ಕೆಲವು ಸರ್ ಈಗ ಬೇರೆ ಜಿಲ್ಲೆಯಿಂದ ಒಬ್ಬರು ಬರಬೇಕಾಗಿದೆ, ಇಲ್ಲಿ ಜಿಲ್ಲೆಯವರು ಮಂತ್ರಿಗಳು, ಇನ್ನೊಬ್ಬರು ಬರಬೇಕಾದ್ರೂ ಬೇರೆ ಜಿಲ್ಲೆಯ ಮಂತ್ರಿ, ಯಾರೋ ಒಬ್ಬರು ಮಂತ್ರಿ ಬೇರೆ ಜಿಲ್ಲೆಯವರೇ ಬರಬೇಕು ಅಲ್ವಾ? ಅವರವರ ಜಿಲ್ಲೆಯಿಂದ ಬರುವಾಗ ಎಲ್ಲ ಸಂದರ್ಭ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅದು ಇಲ್ಲ ಅಂತ. ಆದ್ರಿಂದಾಗಿ ಈಗ ಇನ್ನೊಬ್ಬರು ಬಂದ್ರು ಕೂಡ ಬೇರೆ ಜಿಲ್ಲೆಯವರು ಬರ್ಬೇಕಲ್ಲ. ಜಿಲ್ಲೆಯಲ್ಲಿ ಅನುಭವಿ ಶಾಸಕರಿರುವಾಗ ಅವರನ್ನು ಸ್ಪೀಕರ್ ಮಾಡಿ ಹೊರ ಜಿಲ್ಲೆಯಿಂದ ಮಂತ್ರಿಗಳು, ಅದು ನಮ್ಗೆ ಗೊತ್ತಿಲ್ಲ. ಅದು ಗೊತ್ತು, ಸ್ಪೀಕರ್ ಅಂತ ಒಂದು ಹುದ್ದೆ, ದೊಡ್ಡ ಹುದ್ದೆ, ಅದೇನು ಸಣ್ಣ ಹುದ್ದೆ. ಹೇಗೆ ಅದು ಹೇಳುದು? ಸರ್, ಗಡಿಪಾರ ಆದೇಶದಲ್ಲಿ ಪುತ್ತೂರಿನ ಕಾಂಗ್ರೆಸ್ ಕಾರ್ಯಕರ್ತರ ಹೆಸರಿದೆ, ಅವರು ಅದು ನನಗೆ ಗೊತ್ತಿಲ್ಲ. ನಾನು ಅಧಿಕೃತವಾಗಿ ಅದು ಹೇಳಲಿಕ್ಕೆ ನಾನು ಪೊಲೀಸ್ ಅಧಿಕಾರಿ ಅಲ್ಲ. ಅವ್ರು ಬಿಡ್ಬೇಕು ಅಂತ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಅವರು ಪ್ರೊಬೇಷನರ್ ಆಗಿದ್ರು, ಹೌದು. ಯಾರು ಎತ್ತಿ ಗಡಿ ಎಲ್ಲ ಅವರು ಸ್ವಾಭಾವಿಕವಾಗಿ ವರ್ಗಾವಣೆ ಹಾಗೆ ಇರ್ಬೋದು, ನನಗೆ ಗೊತ್ತಿಲ್ಲ. ಹೌದು, ನೀವು ಅದು ನನ್ಗೆ ಗೊತ್ತಿಲ್ಲ. ಅವರು ವರ್ಗಾವಣೆ ಆಗುದು ಒಂದು ಪ್ರಕ್ರಿಯೆ, ಸಹಜ ಪ್ರಕ್ರಿಯೆ. ಇವತ್ತು ಸರ್ ನಮ್ಮ ಸರ್ಕಾರದವ್ರು ಹಾಕಿದ್ದಲ್ಲ, ಬೇರೆ ಸರ್ಕಾರ ಹಾಕಿದ್ದಲ್ಲ, ನಮ್ಮ ಸರ್ಕಾರನ ಹಾಕಿದ್ದು. ಅವರನ್ನ ಇಲ್ಲಿ ಅಧಿಕಾರಿಯಾಗಿ ನಮ್ಮ ಸರ್ಕಾರ ಹಾಕಿದ್ದು, ಒಂದು ಒಳ್ಳೆ ಕೆಲಸ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಹಾಕಿದ್ದಾರೆ. ಸಹಜ ಪ್ರಕ್ರಿಯೆ ಒಂದು ಲೆಕ್ಕದಲ್ಲಿ ವರ್ಗಾವಣೆ ಹಾಗೇನಿಲ್ಲ. ನೋಡ್ತೇನೆ ಹೇಗೆ ಮಾಡ್ತಾರೆ. ನಮ್ಗೆ ಅದಿಲ್ಲ. ಅದು ನಾವು ನೀವು ಅವರಲ್ಲಿ ಕೇಳ್ಬೇಕು, ನಮ್ಮಲ್ಲಿ ಕೇಳಿದ್ರೆ ಆಗೋದಿಲ್ಲ. ನಮ್ಗೆ ಹೋಗಿ ವ್ಯಾಪಾರ ಇಲ್ಲ,
ಕಲ್ಲಿನ ವ್ಯಾಪಾರ ಇಲ್ಲ, ಮಣ್ಣಿನ ವ್ಯಾಪಾರ ಇಲ್ಲ, ನಾನು ಯಾವುದೇ ವ್ಯಾಪಾರ ಇಲ್ಲದ ವ್ಯಕ್ತಿ ನಾನು ಅಲ್ಲ ಹೇಳಿದ್ದ. ನನ್ನಲ್ಲಿ ಕೇಳಬೇಕಾದ ನಾನು ಉತ್ತರ ಇರ್ಬೇಕಲ್ಲ. ನಾನು ಅಬಕಾರಿ ಮಂತ್ರಿ ಆಗಿದ್ದೆ, ನನಗೊಂದು 5 ಸ್ಟೋರ್ ಮಾಡಲಿಲ್ಲ ನಾನು, ಗೊತ್ತಾಯ್ತಲ್ಲ. ನಾನು ಸಾರಿಗೆ ಮಂತ್ರಿ, ಒಂದು ಬಸ್ಸು ಮಾಡಲಿಲ್ಲ ನಾನು ಯಾವುದೇ ವ್ಯಾಪಾರ ನನಗಿಲ್ಲ. ನನ್ನ ಪ್ರಾಮಾಣಿಕತೆ ಬಗ್ಗೆ ಪ್ರಶ್ನೆ ಮಾಡ್ಬೋದು. ನಾವು ಎಲ್ಲ ರೀತಿಯಲ್ಲಿ ನಾವು ಸರಿ ಇದ್ದೇವೆ. ನಮಗೆ ಗಲಾಟೆ ಬೇಡ ಅಂತ ಹೇಳುವುದರಲ್ಲಿ ನಾವು ಜಾತ್ಯತೀತ ಸಿದ್ಧಾಂತಕ್ಕೆ ನಾನು ಶಾಶ್ವತವಾಗಿ ಬದ್ಧನಾಗಿದ್ದವನು. ಅದಕ್ಕಾಗಿ ಈ ಜಿಲ್ಲೆಯಲ್ಲಿ ಒಂದು ಶಾಶ್ವತ ಜಾತ್ಯತೀತ ನೆಲೆಗಟ್ಟಿನಲ್ಲಿ ಶಾಂತಿ ಉಳಿಸ್ಬೇಕು ಇಲ್ಲಿ. ಆ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನಗಳು ನಮ್ಮ ರೀತಿಯಲ್ಲಿ ಏನು ಅಂತ ಈ ಪತ್ರಿಕೆಗೋಷ್ಠಿಯಲ್ಲಿ ಮಾಡುದು ಜನರಿಗೆ ಒಂದು ವಿಶ್ವಾಸ ಮೂಡಿಸುವ ದೃಷ್ಟಿಯಲ್ಲಿ. ಶಾಂತಿ ಸಭೆ ನಾವಿದ್ದಾಗ ನಡೀತೇವೆ. ನಾನು ಉಸ್ತುವಾರಿ ಸಚಿವರು ಇದ್ದಾಗಲೂ ಶಾಂತಿ ಸಭೆಗೇನೆ ಬರ್ತಾ ಇರ್ಲಿ. ನಿಮ್ಮ ಗಮನಕ್ಕೆ ನಾವು ತರ್ತೇನೆ, ಶಾಂತಿ ಸಭೆಗೆ ಬರ್ತಾ ಇರ್ಲಿಲ್ಲ ಕಡೆಗೆ. ಯಾಕಂದ್ರೆ ಶಾಂತಿ ಸಭೆ ಅವರಿಗೆ ಬೇಕಾಗಿಲ್ಲ. ಶಾಂತಿ ಸಭೆಯಲ್ಲಿ ಬಂದ ಶಾಂತಿ ಆಗ್ಬೇಕು ಅಂತ ಹೇಳಿ ಮಾತು ಕೊಟ್ಟವರು ಹೊರಗೆ ಬಂದ್ರೆ ಜನ ಕೇಳ್ತಾರೆ, ನೀವು ಅಲ್ಲಿ ಹೇಳಿದ್ರಿ ಸಭೆಯಲ್ಲಿ, ಇಲ್ಲಿ ಯಾಕೆ ಮಾತು. ಅದಕ್ಕಾಗಿ ಭಾರಿ ಬುದ್ಧಿವಂತಿಕೆಯಿಂದ ಶಾಂತಿ ಸಭೆಗೆ ಬರ್ತಾ ಇರ್ಲಿಲ್ಲ. ಇದನ್ನ ನೀವು ಕೂಡ ತಿಳ್ಕೊಂಡಿದ್ದೀರಿ. ನಾನು ಹೇಳಿಕ್ಕೆ ನಾನು ಈಗ ಅಲ್ಲ, ಶಾಂತಿ ಸಭೆಗೆ ಬರ್ತಾ ಇರ್ಲಿಲ್ಲ. ಈಗ ಬಾರದಿದ್ದಾಗ ಯಾಕೆ ಕರೀಲಿಲ್ಲ? 10 ವರ್ಷದ ಮೊದಲಾದ್ರು ಬರ್ತಾ 10 ವರ್ಷ ಮೊದಲು ಕರೆದ ಈಗ ಹೇಳಿ ಅವರು ಜಿಲ್ಲಾಧಿಕಾರಿ ಹೇಳಿ ಶಾಂತಿ ಸಭೆ ಕರೀಲಿ, ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ರೆ ಇವ್ರು ಕರೆದೇ ಇರ್ತಾರ. ಈಗ ಒಂದ್ಸರಿ ಶಾಂತಿ ಸಭೆ ಬಾರದೇ ಇರ್ತಕ್ಕಂಥವ್ರು ಶಾಂತಿ ಸಭೆ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ, ಶಾಂತಿ ಸಭೆ ಮಾಡಿದಾಗ ಬಾರದೇ ಇರ್ತಕ್ಕಂಥವ್ರು ಬಹುಶಃ ಯಾಕೆ ಶಾಂತಿ ಸಭೆ ಕರೆ ಬಾರಿ ಅಂತ ಹೇಳಿದ್ರೆ ಯಾವ ಅರ್ಥ ಇದೆ ಅದಕ್ಕೆ? ಅದು ಹಿಪೋಕ್ರಸಿ ಅಂತ ಹೇಳಿದ ಅದಕ್ಕೆ, ಆ ವಾಕ್ಯಕ್ಕೆ ಹಿಪೋಕ್ರಸಿ ಅಂತ, ಜನರಿಗೆ ತೋರಿಕೆಗೆ ಮಾತಾಡೋದು. ಈಗ ಈ ದ್ವೇಷದ ಭಾಷಣಗಳ ಮೇಲೆ ಎಫ್ಐಆರ್ಗಳಾಗ್ತದೆ, ಅದಕ್ಕೆ ಈಸಿಯಾಗಿ ತಡೆ ಸಿಗ್ತದೆ. ಇದು ಅಂದ್ರೆ ಒಂಥರ ಫೋಕಸ್ ಆಗ್ಬೇಕಿದೆ ಈ ಒಂದು ಎಫ್ಐಆರ್. ನೋಡಿ, ಈ ಎಫ್ಐಆರ್ ನಲ್ಲಿ ಯಾವ ರೀತಿ ಹಾಕಿದ್ದಾರೆ ಅನ್ನುವಂತ ನಮಗೆ ಗೊತ್ತಾಗೋದಿಲ್ಲ. ಪೊಲೀಸ್ನವರಿಗೆ ಮಾಡ್ತಕ್ಕಂಥದ್ದು ಬಹುಶಃ ಕೋರ್ಟ್ ಅಲ್ಲಿ ಅದು ಕೋರ್ಟ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದ್ರೂ ಕೂಡ ಇವತ್ತು ನಮ್ಮ ಈ ಒಂದು ಪ್ರಕರಣಗಳಲ್ಲಿ ನಾವು ಈ ಒಂದು ಪ್ರಕರಣಗಳು ಶಾಶ್ವತ ನೆಲೆಗಳು. ಇವತ್ತು ನಮ್ಮದು ಆಂಟಿ ನಕ್ಸಲ್ ಫೋರ್ಸ್ ಇದೆ. ಆ ರೀತಿಯಲ್ಲಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಮಾಡಿದ್ರೆ ಅದಕ್ಕೆ ಕಾನೂನಿನ ಹತೋಟಿ ಖಂಡಿತ ಸಿಗುತ್ತೆ ಅಂತ ಏನೋ ನಂಬಿಕೆ. ಮತ್ತು ಇದಕ್ಕೆ ಸೂಕ್ತವಾದ ಯಾರು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅವರಿಗೆ ಕ್ರಮ ಜರುಗಿಸ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನಗಳಾಗಬೇಕು ಅನ್ನುವಂತ ಸರ್ಕಾರಕ್ಕೆ ಅದೇ ಈಗ ಆಂಟಿ ಕಮ್ಯುನಲ್ ಫೋರ್ಸ್ ಮಾಡಿದ್ದಾರೆ. ಅದನ್ನು ಪರಿಣಾಮಕಾರಿ ಮಾಡಿ ಒಳ್ಳೆ ಅಧಿಕಾರಿಯನ್ನು ಹಾಕಿ ಒಂದು ಕಠಿಣವಾದ ಕ್ರಮವನ್ನ ಕೈಗೊಳ್ಳಲಿಕ್ಕೆ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ನಮಗೆ ಅದು ನಿರೀಕ್ಷೆ. ನಮ್ಗೆ ಗಲಾಟೆ ಬೇಡ. ಯಾವತ್ತೂ ಕೂಡ ನಾನು ಗಲಾಟೆ ಮಾಡ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಇಷ್ಟೆಲ್ಲ ಗಲಾಟೆ ಆದಾಗ ಒಂದು ಯಾವಾಗ ನಾನು ಹೇಳೋದು, ಯಾವುದೇ ಮತೀಯ ಸಂಘಟನೆಗಳ ಈ ಘರ್ಷಣೆ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿಂದೂ ಆಗ್ಲಿ ಮುಸ್ಲಿಮರಾಗ್ಲಿ ಈ ಗಲಾಟೆ ಇರಲಿಲ್ಲ. ಇದು ನನ್ನ ಯಾವಾಗಲೂ ಹೇಳುದು. ಕಾಂಗ್ರೆಸ್ನವರು ಇಂಥ ಘರ್ಷಣೆಗಳಲ್ಲಿ ನಮ್ಮ ಹಿಂದೂಗಳ ಆ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಹಿಂದೂಗಳಾಗ್ಲಿ ಮುಸ್ಲಿಮರಾಗ್ಲಿ ಯಾರು ಇಲ್ಲ ಅಂತ ಹೇಳುದನ್ನ ಇವತ್ತು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಮಾಡ್ತಾರೆ, ಪ್ರಯತ್ನಗಳ ಹೊಡೆಯುತ್ತಾ ಇದೆ. ಈಗ ನೋಡ್ತಾ ಇದ್ದೀವಲ್ಲ, ಈಗ ವಾತಾವರಣ ಬದಲಾಗಿದ ಸ್ಥಿತಿಯನ್ನ ನಾವು ನೋಡ್ತಾ ಇದ್ವಿ. ಖಂಡಿತವಾಗಿ ಯಾರು ಸೂತ್ರಧಾರ ಈ ಒಂದು ಆಂಟಿ ಫೋರ್ಸ್ ಏನಿದೆ ಅದು ಸೂತ್ರವಾದಂತ ಬಯಲಿಗೆ ತರ್ತದೆ ಅಂತ ನನ್ನ ನಿರೀಕ್ಷೆ. ಯಾಕಂತ ಹೇಳಿದ್ರೆ ನಾವು ಆಂಟಿ ಕಮ್ಯುನಲ್ ಫೋರ್ಸ್, ನಾನು ಏನ್ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ ಒಂದು SIT ಸ್ಪೆಷಲ್ ಇನ್ವೆಸ್ಟಿಗೇಟ್ ಟೀಮ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೆ. ಬಹುಶಃ ಅದೇ ರೀತಿಯಲ್ಲಿ ಇವತ್ತು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಮಾಡ್ತೇವೆ, ಒಂದು ಸ್ಪೆಷಲ್ ಫೋರ್ಸ್ ಅನ್ನ ಮಾಡ್ತಾ ಇದ್ದಾರೆ. ಅದರಿಂದ ಒಂದು ವ್ಯವಸ್ಥೆ ಸುಧಾರಣೆ ಆಗ್ಬಹುದು. ಆದ್ರೆ ಮುಂದಕ್ಕೆ ಎಲ್ಲ ಧರ್ಮಾಂತರದ ಹತ್ಯೆಗಳಿರ್ಬೋದು, ಯಾವುದೇ ಘಟನೆಗಳಿರ್ಬೋದು, ಅದಕ್ಕೆ ಒಂದು ಕಡಿವಾಣ ಆಗ್ತಕ್ಕಂಥ ಆಗ್ಲಿ ಎಲ್ಲರ ಸಹಕಾರ ಕೂಡ ನೀವು ಕೂಡ ಎಲ್ಲರೂ ಕೂಡ ನಾವು ಕೊಡುವ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಜಿಲ್ಲೆಯಲ್ಲಿ ಒಂದು ಶಾಶ್ವತ ಶಾಂತಿಯನ್ನ ನೆಲೆಗೊಳಿಸ್ತಕ್ಕ ದೃಷ್ಟಿಯಲ್ಲಿ ಈ ಕ್ರಮವನ್ನ ನಾನು ಸ್ವಾಗತಿಸ್ತೇನೆ ಈ ಸಂದರ್ಭದಲ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಹೇಳಿದ್ರೆ
ಶಾಂತಿಯನ್ನು ಬಯಸಿದ್ರು, ಶಾಂತಿ ಸಭೆಗೆ ಬರದೇ ಇರುವುದು, ರಾಜಕೀಯ ಲಾಭ ಪಡೆಯುವುದು ಅಥವಾ ಯಾರು ಅಂತ ಹೇಳಿಲ್ಲ. ಯಾರು ಅಂತ ನಿಮ್ಗೆ ಗೊತ್ತಿದೆ. ಆಗ ಹೇಳ್ಬೇಕಾದ್ರೆ ಯಾರು ನೀವೆಲ್ಲ ಶಾಂತಿ ಸಭೆಯಲ್ಲಿ ಬಂದು ಭಾಗವಹಿಸಿದಂತ ಪತ್ರಿಕಾ ಮಾಧ್ಯಮ ಸ್ನೇಹಿತರಿದ್ದಾರೆ, ಯಾರು ಬರ್ತಿರ್ಲಿಲ್ಲ ಕಡೆಗೆ. ಯಾವ ದೇಶದ ಅಧಿಕಾರ ಮಾಡಿದಂತವ್ರು, ರಾಜ್ಯದ ಅಧಿಕಾರ ಮಾಡಿದಂತವ್ರು ಬಹುಶಃ ಶಾಂತಿ ಸಭೆಗೆ ಬಾರದಿರತಕ್ಕಂತ ಸ್ಥಿತಿ ಅವರ ಮನಸ್ಸಲ್ಲಿ ಹೇಗೆ ಬಂದಿದೆ, ಅದು ಸರಿಯಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವು ರಸ್ತೆದೆಲ್ಲ ಹಾಸನ ಮಂಗಳೂರು ಬರೋದು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅದು ಎಷ್ಟು ವರ್ಷ ಶುರುವಾಗಿದೆ? 15 ವರ್ಷ ಆಯ್ತು. 15 ವರ್ಷದ ಹಿಂದೆ ಪ್ರಾರಂಭ ಆದದ್ದು. ಆ 15 ವರ್ಷ ಹಿಂದೆ ಪ್ರಾರಂಭ ಮಾಡಿದವರು ಯಾರು? 15 ವರ್ಷ ಹಿಂದೆ ಸರ್ಕಾರ ಯಾವುದಿತ್ತು ಅದನ್ನು ಕೂಡ ನಾವು ನೆನಪು ಮಾಡೋದು. ಇವನ ಸರ್ಕಾರ ಬಂದು 10 ವರ್ಷ ಆಯ್ತಲ್ಲ, 10 ವರ್ಷ ಆಯ್ತಲ್ಲ, ಈಗ ಮಾಡ್ತಾ ಇದ್ದಾರೆ. ಆಗಿದೆ ಒಂದು, ಅದು ಮಾಡಿದ್ದು ಆಸ್ಕರ್ ಫರ್ನಾಂಡಿಸ್ ಭೂ ಸಾರಿಗೆ ಸಚಿವರಾಗಿದ್ದಾಗ ಮಂಜೂರಾತಿ ಆಗಿದ್ದ ರಸ್ತೆ. ಇದು ಎಲ್ಲಾ ರಸ್ತೆಗಳು ಇವಾಗ ಉದ್ಘಾಟನೆ ಮಾಡಿದ ಜನಪ್ರತಿನಿಧಿಗಳ ಒಂದು ಗ್ರಾಮ ಪಂಚಾಯತ್ ಅದು ಅವ್ರವ್ರು ಕೇಳ್ಬೇಕು. ಅವ್ರ ಆ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರಿಗೆ ಸಂತೋಷ ಇದೆ, ಅದು ಬಾರಿ ಆಶ್ಚರ್ಯ. ಚುನಾಯಿತ ಜನಪ್ರತಿನಿಧಿಗಳು ಇದ್ದುಕೊಂಡು ಅವರನ್ನು ಬಿಟ್ಟು ಮಾಡಿದಾಗ ಅವ್ರಿಗೆ ಖುಷಿ ಆಗಿದೆ ಅಲ್ವಾ? ಸರ್ ಹೆಸರು ಹೇಳ್ಬೋದಾ? ಶ್ರೀರಾಮ ಅದು ಯಾರು ಬಿಡುದು? ಅವ್ರು ಹೇಳುದು ಏನ್ ಗೊತ್ತಿಲ್ಲ. ಸರ್ ಈಗ ಜನರು ಹೇಳ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ರಮಣಪ್ರಿಯ ಅವರು ಲೆಕ್ಕರಾಗಿದ್ದು ಅವರಿಗೆ ಅವರು ಸಚಿವರಾಗಿದ್ದು, ಈಗ ನಿಮಗೆ MLC ಆಗುವಂತ ಸಾಧ್ಯತೆ ಇದೆ ಅಂತ ನಾವು ಹೇಳಿಲ್ಲ ನಿಮ್ಗೆ ಏನಂತ ಅಲ್ಲ. ಯಾರು ರಾಜಕೀಯದಲ್ಲಿ ಏನಾಗುತ್ತೆ ಬಿಡುತ್ತೆ ಅಂತ ಹೇಳುದು ಮುಖ್ಯ ಅಲ್ಲ. ಜನರು ಮಾತಾಡ್ತಾರೆ, ಅದಕ್ಕೆ ಮಾತಾಡಬಾರ್ದು ಅಂತ ಹೇಳಲಿಕ್ಕೆ ವಾಟ್ಸಪ್ ಅಲ್ಲಿ ಏನೇನು ಬರ್ತದೆ ಯಾವ್ದು ಬರ್ತದೆ ಅದು ಜನರ ಇಚ್ಛೆ, ನಾವೇನ್ ಮಾತಾಡ್ತಕ್ಕಂಥ. ಒಳ್ಳೇದು, ಧನ್ಯವಾದಗಳು. ನಮಗೆ ಒಂದು ಜಿಲ್ಲೆಯಲ್ಲಿ ಶಾಶ್ವತ ಶಾಂತಿ ಬೇಕು. ಅದಕ್ಕಾಗಿ ಮಾಧ್ಯಮ ಸ್ನೇಹಿತರು ಕೂಡ ನೀವು ಒಟ್ಟಾಗಿ ಕೆಲಸ ಮಾಡಿ, ನೀವು ಸಹಕಾರ ಮಾಡಿ. ಇದಕ್ಕೆ ಸಣ್ಣ ಪುಟ್ಟ ವಿಷಯ ಯಾರೋ ಒಬ್ಬರು ದಬ್ಬಾಳಿ ಮಾಡ್ಲಿಕ್ಕೆ ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಆ ಶಾಂತಿಯನ್ನು ಬಯಸ್ತಿರ್ತಕ್ಕ ಮಾಡತಕ್ಕಂಥ ಕೆಲಸ ಇದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.